ಸ್ಮಾರ್ಟ್ ಸಿಟಿ ಯೋಜನೆಯಡಿ ತಲೆ ಎತ್ತಿಕೊಂಡಂತಹ ಕದ್ರಿ ಪಾರ್ಕ್ ರಸ್ತೆ ಕಾಮಗಾರಿ ಆರಂಭವಾಗಿ ಹತ್ರ 3 ವರ್ಷ ಆಗ್ತಾ ಬಂದರೂ ಇನ್ನೂ ಕೂಡ ಕೆಲಸ ಮಾತ್ರ ಪೂರ್ಣಗೊಂಡಿಲ್ಲ. ಸದ್ಯ ಆಮೆಗತಿಯಲ್ಲಿ ಸಾಗ್ತಾ ಇರುವ ರಸ್ತೆ ಕಾಮಗಾರಿ ಕಂಡು ಜನ ಅಕ್ಷರಶಃ ರೋಸಿ ಹೋಗಿದ್ದಾರೆ. ಸ್ಮಾರ್ಟ್ ಸಿಟಿ ಕಾಮಗಾರಿಗಳಲ್ಲಿ ಕದ್ರಿ ಪಾರ್ಕ್ ರಸ್ತೆಯ ಕಾಮಗಾರಿ ನಿಜಕ್ಕೂ ವಿಶೇಷತೆಯಿಂದ ಕೂಡಿದೆ. ಸ್ಥಳದಲ್ಲಿ ಇರುವ ಮರಗಳನ್ನು ಹಾಗೆಯೇ ಉಳಿಸಿ ಪರಿಸರಕ್ಕೆ ಪೂರಕವಾಗಿಯೇ ಈ ಕಾಮಗಾರಿ ನಡೀತಾ ಇದೆ. ಕದ್ರಿ ಪಾರ್ಕ್ ರಸ್ತೆಯನ್ನ ಪೂರ್ವ ವಲಯ, ಪಶ್ಚಿಮ ವಲಯ ಎಂದು 3 ವಿಭಾಗಗಳಾಗಿ ವಿಂಗಡಿಸಿ ಕಾಮಗಾರಿಯನ್ನ ನಿರ್ವಹಣೆ ಮಾಡಲಾಗ್ತಾ ಇದೆ. ಒಟ್ಟು 12 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇದಾಗಿತ್ತು. ಇಷ್ಟು ವರ್ಷಗಳಾದರೂ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಸದ್ಯ ಈ ವಿಚಾರ ವಿರೋಧ ಪಕ್ಷದ ಬಾಯಿಗೆ ಆಹಾರವಾಗಿದ್ದು, ವಿಳಂಬ ಕಾಮಗಾರಿಯ ಕುರಿತು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕದ್ರಿ ಪಾರ್ಕ್ ರೋಡು ನಾನು ಫಸ್ಟ್ ಮಿನಿಸ್ಟರ್ದಾಗ ಒಂದು ಸ್ಯಾಂಕ್ಷನ್ ಮಾಡಿದ್ದು. ಸ್ಯಾಂಕ್ಷನ್ ಮಾಡಿದಲ್ಲ, ಅದು ಯಾರು ಪ್ಲಾನ್ ಮಾಡಬೇಕಂತೇಳಿ ನಾನೇ ನಾಗೇಶ್ ಪೈ ನಮ್ಮ ಪೈ ಅವರಿಗೆ ಕೊಟ್ಟದ್ದು. ಯಾಕೆ ಅವ್ರ ಮನೆ ಅಲ್ಲಿ ವೆಂಕಟೇಶ್ ಪೈ ಅಲ್ಲಿ ಫಸ್ಟ್ ಮನೆ ಬರ್ತಲ್ಲ, ಯಾಕೆ ಈ ನೋಸ್ ದಿ ರಿಯಲ್ ಪ್ರಾಬ್ಲಮ್ ಅಂತೇಳಿ ಆಗಿ ಸ್ಯಾಂಕ್ಷನ್ ಆಗಿ 2 ವರ್ಷ ಆಯಿತು. ಮತ್ತೆ ದುಡ್ಡು ಬಂದು ಎಷ್ಟು ಸ್ಲೋ. ಇವತ್ತು ಅಲ್ಲಿ ಸಿಕ್ಕಾಪಟ್ಟೆ ಇದ್ದದನ್ನು ಮೇಂಟೈನ್ ಮಾಡ್ತಾ ಇಲ್ಲ. ಕದ್ರಿ ಪಾರ್ಕ್ನಲ್ಲಿ ಮರುಭೂಮಿ ಆಗಿದೆ. ಯಾವುದೇ ಪುಟಾನ್ ರೈಲು ಓಡುವುದಿಲ್ಲ, ಸಂಗೀತ ಕಾರಂಜಿ ನಡೆಯುವುದಿಲ್ಲ. ಮತ್ತು ಇಡೀ ರಸ್ತೆಯಲ್ಲಿ ಕಾಂಕ್ರೀಟನ್ನು ಸುರಿತಾ ಇದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಯಾವ ರೀತಿಯ ಒಂದು ಚಿಂತನೆ ಇಲ್ಲಿ ಮಾಡ್ತಾರೆ, ನನಗೆ ನಿಜವಾಗಿ ಆಶ್ಚರ್ಯವಾಗ್ತಾ ಇದೆ. ಏನು ಇವತ್ತು ನಮ್ಮ ಶಾಸಕರು ಇದ್ದಾರೆ ಅಥವಾ ಅಥಾರಿಟೀಸ್ ಇದ್ದಾರೆ, ದಯವಿಟ್ಟು ನೀವು ಏನು ಮಾಡ್ತೀರಿ ಅಂತ ಸಾರ್ವಜನಿಕರಿಗೆ ತಿಳಿಯಪಡಿಸಿ ಅಥವಾ ತಜ್ಞರಲ್ಲಿ ಅದನ್ನು ಅರ್ಥ ಮಾಡಿಸ್ಕೊಳ್ಳಿ. ಈ ರೀತಿ ಇದ್ದ ಸ್ಥಳವನ್ನು ಖಾಯಮಾಗಿ ಹಾಳು ಮಾಡಿ ಇಡಬೇಡಿ. ಮುಂದಕ್ಕೆ ಅದನ್ನು ಸರಿಪಡಿಸಲಿಕ್ಕೆ ಆಗಲಿಕ್ಕಿಲ್ಲ. ಇನ್ನು ತೋಟಗಾರಿಕಾ ಇಲಾಖೆಯ ಜಾಗವನ್ನ ಮಹಾನಗರ ಪಾಲಿಕೆ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಾಗ ಸರ್ಕಾರದ ಅನುಮತಿ ತಡವಾದ ಕಾರಣ, ಜೊತೆಗೆ ಹೈಕೋರ್ಟ್ ತಡೆಯಾಜ್ಞೆಯಿಂದ 3 ತಿಂಗಳು ಕಾಮಗಾರಿ ಸ್ಥಗಿತಗೊಂಡಿರುವುದೇ ಕಾಮಗಾರಿ ವಿಳಂಬಕ್ಕೆ ಕಾರಣ. ಆದಷ್ಟು ಬೇಗ ಕದ್ರಿ ಪಾರ್ಕ್ ರಸ್ತೆಯ ಕೆಲಸ ಪೂರ್ಣಗೊಳ್ಳುತ್ತೆ ಅಂತ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ. 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಆ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಇದು ಎಲ್ಲವನ್ನು ನಾವು ಯಶಸ್ವಿಯಾಗಿ ಮಾಡೋರಿದ್ದೇವೆ. ಮಧ್ಯದಲ್ಲಿ ನಮಗೆ ಒಂದು ಸ್ಮಾರ್ಟ್ ಸಿಟಿಯ ಒಂದು 4.5 ತಿಂಗಳು ಕೋರ್ಟಿನಿಂದ ಸ್ಟೇ ಆರ್ಡರ್ ಬಂದ ಕಾರಣ ನಮಗೆ ಕಾಮಗಾರಿಗಳನ್ನು ಮಾಡಲಿಕ್ಕಾಗಲಿಲ್ಲ. ತದನಂತರ ಈ ಕೊರೋನಾದ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂಥ ಕೂಲಿ ಕಾರ್ಮಿಕರು ತಮ್ಮ ಊರಿಗೆ ಹೊರದಂಥ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ದಾರರಿಗೆ ಸ್ವಲ್ಪ ಜನರ ಕೊರತೆಯಿಂದಾಗಿ ಆ ವೇಗ ಕಳ್ಕೊಂಡಿದ್ದೇವೆ. ಆದರೂ ಈಗ ಅದಕ್ಕೆ ವೇಗ ಕೊಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ತಕ್ಷಣ ಇನ್ನಷ್ಟು ವೇಗವನ್ನು ಕೊಟ್ಟು ಒಂದು ಅರ್ಧದಷ್ಟು 3 ಭಾಗವಾಗಿ ವಿಂಗಡಣೆ ಮಾಡಿಕೊಂಡು ಅದರಲ್ಲಿ ನಮ್ಮ ಸರ್ಕಿಟ್ ಹೌಸ್ನ ಹೊರಗಡೆಯಿಂದ ದೂರದರ್ಶನ ತನಕ ಜನರಿಗೆ ಮುಕ್ತವಾಗಿ ವಾಹನದಲ್ಲಿ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಸಿಕೊಟ್ಟು, ತದನಂತರ ಅದನ್ನು ನಡೆದುಕೊಂಡು ಹೋಗುವ ಹಾಗೆ ಪುನರಪ್ಪಿ ಡಿಂಕಿ ಡೈನ್ ಹೋಟೆಲ್ನ ಮುಂಭಾಗದಿಂದ ಒಂದು ನಮ್ಮ ಕೊಚ್ಚಿನ್ ಬೇಕರಿ ತನಕ ಪುನರಪಿ ವಾಹನಗಳಿಗೆ ಮುಕ್ತವಾಗಿ ಅವಕಾಶ ಕೊಡುವಂಥ 3 ವ್ಯವಸ್ಥೆಗಳನ್ನು ಒಳಗೊಂಡಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ನನಗೆ ಗೊತ್ತಿದೆ, ನಾನು ಕದ್ರಿ ಪಾರ್ಕಿದೆ ನಿವಾಸಿ. ಒಂದು 300-400 ಕಾರು ಬರ್ತದೆ ಅಟ್ಲೀಸ್ಟ್ ಸಂಡೇ. ಪಾರ್ಕಿಂಗ್ ಇರುವುದಿಲ್ಲ. ಈಗ ಇವರ ಹೊಸ ಅರೇಂಜ್ಮೆಂಟಲ್ಲಿ ಒಂದು 100 ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಈ ರೀತಿ ಮಾಡಿದರೆ ಕದ್ರಿ ಪಾರ್ಕನ್ನು ಯಾರು ವಿಸಿಟ್ ಮಾಡೋದು? ಇಲ್ಲ ನೀವು ಪಾರ್ಕ್ ಒಳಗೆ ಪಾರ್ಕಿಂಗ್ ಮಾಡ್ತೀರ. ದೊಡ್ಡ ಇಂಜಿನಿಯರ್ಗಳು ಮಾಡ್ತಾರಂತೆ, ದೊಡ್ಡ ಆರ್ಕಿಟೆಕ್ಟ್ಸ್ ಇಂಜಿನಿಯರ್ಸ್ ಇದನ್ನೆಲ್ಲ ಡಿಸೈನ್ ಮಾಡಿದ್ದಾರೆ ಹೇಳ್ತಾ ಇದ್ದಾರೆ. ಬಟ್ ಸ್ವಲ್ಪ ಆದರೂ ನಾವೇನು ಅವರು ಮಾಡಿದ್ದು ಚೆಂದ ಆಗಲಿಲ್ಲ ಹೇಳಿಲ್ಲ. ಕದ್ರಿ ಪಾರ್ಕ್ ಇದರಲ್ಲಿ ಎಲ್ಲ ಚೆಂದ ಮಾಡಿದ್ದಾರೆ. ಆದರೆ ಜನ ಬರಬೇಕಾದ ಕಡೆಯಲ್ಲಿ ಜನ ಪಾರ್ಕ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆದರೂ ಬೇಕಿತ್ತು. ಇನ್ನು ಕೆಲವರು ವಾಕಿಂಗ್ ಟ್ರ್ಯಾಕ್ ಅನ್ಸೈಂಟಿಫಿಕ್ ಆಗಿದೆ ಅಂತಾನೂ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಕದ್ರಿ ಪಾರ್ಕ್ ರಸ್ತೆ ಆದಷ್ಟು ಬೇಗ ನಿಗದಿತ ಸಮಯದಲ್ಲಿ ಪೂರ್ಣಗೊಂಡು ಸಂಚಾರಕ್ಕೆ ಯೋಗ್ಯವಾಗುತ್ತೆ ಎಂಬ ನಿರೀಕ್ಷೆಯಲ್ಲಿ ಜನತೆ ಇದ್ದಾರೆ. ಆದರೆ ಇನ್ನು ಮುಂದಕ್ಕೂ ಇದೇ ರೀತಿ ನಿಧಾನಗತಿಯಲ್ಲಿ ಕಾಮಗಾರಿಯನ್ನ ಮುಗಿಸಿದ್ರೆ ಜನ ಆಡಳಿತ ಸರ್ಕಾರಕ್ಕೆ ಚೀಮಾರಿ ಹಾಕುವುದಂತೂ ಗ್ಯಾರಂಟಿ. ಗಣೇಶ್ ಜೊತೆ ರಕ್ಷಿತಾ ಆಳ್ವ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.